ಶ್ರೀಕೃಷ್ಣ ಮಠ ಪರ್ಯಾಯ ಅದಮಾರು ಮಠದ ವತಿಯಿಂದ ನಮಕುಡ್ಲ ವಾಹಿನಿ ನಿರ್ದೇಶಕ ಲೀಲಾಕ್ಷ ಪಿ ಕರ್ಕೇರ ಅವರನ್ನ ಶ್ರೀ ನರಹರಿ ತೀರ್ಥ ವೇದಿಕೆಯ ರಾಜಾಂಗಣದಲ್ಲಿ ಸನ್ಮಾನಿಸಿ ಸುಘೋಷ ಪ್ರಿಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ನಮಗೂ ಶ್ರೀ ಅದಮಾರು ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ನಾವು ನಡೆಸುವ ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಾಮೀಜಿಗಳು ಭಾಗವಹಿಸಿ ನಮಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಅದರಿಂದಾಗಿ ನಮಗೆ ಒಳ್ಳೆಯ ಕೆಲಸ ಕಾರ್ಯ ಮಾಡಲು ಪ್ರೇರಣೆಯಾಗ್ತಿದೆ. ಇಂದು ಶ್ರೀ ಪರ್ಯಾಯ ಅದಮಾರು ಮಠದಿಂದ ನಮ್ಮನ್ನ ಸನ್ಮಾನಿಸಿದ್ದಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿದ್ರು. ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ, ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ, ಸಾತ್ವಿಕಿ ಸಾವರ್ಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ವಾಮಿ ಗಂಟಮೂಲ ದಯಮನ್ನಾಗ ಆರೆಕ್ಕೆಲ್ಲ ಅಪ್ಪೆ ಊರು ಬಂದಾಡ ಉಲ್ಕಿ ಆರೆಕ್ಕೆಲೆಕ್ಕೆ ಒಂದು ಸಂಬಂಧ ಎಂಜ ಬಂದಾಡ ಎಂಕಲ್ ಅಲ್ಪ ರಕ್ತೇಶ್ವರದ ಗುಡಿ ಇಪ್ಪುನು ಹದ್ಮಾರು ಮಠದ ನಿಗಲಸ ಅಲ್ಲ ಲಾಸ್ಟ್ ಟೈಮ್ ಬರ್ತದೆ ಅರಡನೇ ಆಶೀರ್ವಾದ ಬಂದಬಹುದು ಎಂಕಲ ಜೀರ್ಣೋತ್ತರ ಬರ್ತಿದ್ರು. ಆ ಆಶೀರ್ವಾದ ಗೆದ್ದು ಪಕ್ಕ ಆ ಕ್ಷೇತ್ರ ಬೆಳಗ್ಗೆ ಇದೀಗ ಈಗ ಸಾರ ಮಸ್ತ್ ಜನ ಬರ್ತದೆ ಅಡ್ಡ ಬಹುದು ಪ್ರಸಾದ ಬರ್ತಬಹುದು ದಯಮಾಡ ಸ್ವಾಮಿ ಏನೇ ಗುರುತಿಸಲ್ಲ ಏನೇಗೆ ಆಶೀರ್ವಾದ ಬರುತ್ತಲ್ಲ ಅದನ್ನು ಪ್ರತಿವರೆಲ್ಲ ಬೆಳಗುವೆ ನಮ್ಮ ಬೆಲೆ ಇದೆ. ನಮ್ಮ ಅಕ್ಕನ ಆಶೀರ್ವಾದ ಪಡೆಯೋರು ನಮಗೆ ದಾದ ಬೆಲೆ ಬರ್ತಾರೆ ಅವರು ಅವೇನು ನಮ್ಮ ಮತ್ತೊಂಬೋದು ಸ್ವಾಮಿ ಇಂಗ್ಲೇ ಸನ್ಮಾನ ಮಂತ್ಯಾರ ಅವರು ಯಾಪಲ್ಲ ಎಲ್ಲ ಭಾಗದಲ್ಲಿ ಅಪ್ಪ ಹೆಂಗ್ ಮಂದಿರ ಸನ್ಮಾನ ಬಂದೇನು ಅಂದ್ರೆ ಹಿಂಗ್ ಮಂದಿರ ಐತೆ ಸ್ವಾಮಿಲಿ ಗಡ್ಡ ಊರೊಂದು ಮಾತ್ರ ಇಲ್ಲ ಗಡ್ಡಪ್ಪನ ಬ್ಯಾಗಿದೆ ಸ್ವಾಮಿನ ಕುಡಿಲಿ ಪರ್ಯಾಯ ಮುಂದೆ ಗೌರಿಜಿಟ್ಟು ಸಾಧಾರಣ ಬೇಲೆ ಮಾಡ್ಕೊಂಡು ಆ ಸ್ವಾಮಿಲಿ ಗೌರಿ ಯಾಪಲ್ಲ ನೆನಪು ಕೂಡ ಅಂಚಿನ ಬೇಲೆ ಪೂರ ಮತ್ವ ಬಂದದ್ದು